ನಮಸ್ಕಾರ. ನಾನು ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್, ಕನ್ನಡ ಉಪನ್ಯಾಸಕಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬ್ಯಾಟರಾಯನಪುರ, ಬೆಂಗಳೂರು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಒಂದು ಶುಭ ಗಳಿಗೆಯಲ್ಲಿ ನಾನೊಂದು ಅಪರೂಪದ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ತುಳುವರ ಗಣಪ ಗೌರಿಯ ಮಗನಲ್ಲ. ಹಾಗಾದರೆ ಮತ್ತೆ ಯಾರು? ಹೌದು, ಜನಪದರ ಪರಿಕಲ್ಪನೆಯೇ ಬಹಳ ವಿಶಿಷ್ಟವಾದ್ದು. ತುಳುವರ ಗಣಪತಿಯ ಪರಿಕಲ್ಪನೆ ಬೇರೆ ರೀತಿಯಾಗಿದೆ. ಪುರಾಣದ ಕಥೆಯಲ್ಲಿ ಗಣಪತಿ ಪಾರ್ವತಿಯ ಮಗ. ಪಾರ್ವತಿ ಸ್ನಾನಕ್ಕೆ ಹೋಗುವಾಗ ಒಂದು ತನ್ನ ಮೈಯ ಬೆವರಿನಿಂದ ಒಂದು ಉಂಡೆಯನ್ನು ಮಾಡಿ ಅದರಿಂದ ಒಂದು ಮಗುವಿನ ರೂಪವನ್ನು ಮಾಡಿ ಗಣಪತಿಯನ್ನು ಸೃಷ್ಟಿ ಮಾಡಿರ್ತಾಳೆ ಅಂತ ಕತೆ ಹೇಳ್ತದೆ. ಕೆಲವೆಡೆ ಕಡಲೆ ಹಿಟ್ಟಿನಿಂದ ತಯಾರು ಮಾಡಿದ್ಲು ಅಂತ, ಆ ನಂತರ ಜೀವಸ್ವರೂಪವನ್ನು ಪಾರ್ವತಿ ದೇವಿ ಕೊಡ್ತಾಳೆ ಅಂತ ಕತೆ ಹೇಳ್ತದೆ. ಆದರೆ ತುಳುವರ ಪರಿಕಲ್ಪನೆ ಭಿನ್ನವಾಗಿದೆ. ತುಳು ಜನಪದರ ಈಶ್ವರ ದೇವರ ಪಾಡ್ದನದಲ್ಲಿ ಅಥವಾ ಭಾಮಕುಮಾರ ಸಂಧಿಯಲ್ಲಿ ಗಣಪತಿ ಮನುಷ್ಯರ ಮೂಲಕವೇ ಹುಟ್ಟಿದವನು. ಆದರೆ ಪಾರ್ವತಿಗೆ ಜನಿಸಿದವನಲ್ಲ. ಈಶ್ವರ ದೇವರ ಮಗ ಹೌದು, ಆದರೆ ಪಾರ್ವತಿಯ ಮಗ ಅಲ್ಲ. ಈಶ್ವರ ಮತ್ತು ಮೈಸಗೆಯ ಮಗ ಅಲ್ಲಿ ಭಾಮಕುಮಾರ, ನಂತರ ಗಣಪತಿ ಅಂತ ಹೆಸರಾಗ್ತದೆ ಹೇಳ್ತಾರೆ. ಭಾಳ ವಿಶಿಷ್ಟವಾದ ಹಿನ್ನೆಲೆ ಇದೆ ಇದಕ್ಕೆ. ಈ ಪಾಡ್ದನವನ್ನು ಡಾಕ್ಟರ್ ಅಮೃತ ಸೋಮೇಶ್ವರ್ ಅವರು ಮೊದಲಿಗೆ ಪಾಡ್ದನ ಸಂಪುಟದಲ್ಲಿ ಸಂಪಾದನೆ ಮಾಡಿದರು. ಅದಾದ ನಂತರ ನಾನು ಚಂದಬಾರಿ, ರಾಧೆಗೋಪಾಲ ಮತ್ತು ಇತರ ಪಾಡ್ದನಗಳು ಪುಸ್ತಕಗಳಲ್ಲಿ ಶಾರದಾಜಿ ಬಂಗೇರ ಅವರು ಹಾಡಿದ ಪಾಡ್ದನವನ್ನು ಸಂಗ್ರಹ ಮಾಡಿ ಬರೆದಿದ್ದೇನೆ ಇದನ್ನು ಇಲ್ಲಿ. ಈ ಪಾಡ್ದನದ ಪ್ರಕಾರ ಇಲ್ಲಿ ಮೊದಲು ಈಶ್ವರ ದೇವರು ಹುಟ್ಟುತ್ತಾರೆ, ಅಂದರೆ ಉದ್ಭವಿಸ್ತಾರೆ ಭೂಮಿಯಲ್ಲಿ. ನಂತರ ತನ್ನ ಎಡಭಾಗದಲ್ಲಿ ಪಾರ್ವತಿ ದೇವಿಯನ್ನು ಸೃಷ್ಟಿ ಮಾಡ್ತಾರೆ. ಅದಾದ ನಂತರ ಅರಮನೆಯನ್ನೆಲ್ಲ ಕಟ್ಟಿಸ್ಲಿಕ್ಕೋಸ್ಕರ ಬೇರೆ ಬೇರೆ ಜನರನ್ನು ಸೃಷ್ಟಿ ಮಾಡ್ತಾರೆ. ಅವರವರಿಗೆ ಬೇರೆ ಬೇರೆ ಕೆಲಸವನ್ನು ಕೊಡ್ತಾರೆ. ಮೂಲದ ಹುಡುಗನಿಗೊಂದು ಕೆಲಸ, ಮುಗೇರನಿಗೊಂದು ಕೆಲಸ, ಹೀಗೆ. ಕೊನೆಗೆ ಬ್ರಾಹ್ಮಣ ಹುಡುಗ ಒಬ್ಬ ಇರ್ತಾನೆ. ಅವನು ಕೇಳ್ತಾನೆ, ನನಗೇನು ಕೆಲಸ? ಆಗ ಈಶ್ವರ ದೇವರು ಹೇಳ್ತಾರೆ, ನೀನು ಗುಡ್ಡೆಗೆ ಹೋಗಿ ಹೂವನ್ನೆಲ್ಲ ಕೊಯ್ದು ತಂದು ಕಾಲಕ್ಕೆ ಪೂಜೆ ಮಾಡಬೇಕು. ದಿವಸಕ್ಕೆ 3 ಸಲ ಪೂಜೆ ಮಾಡುವ ಕೆಲಸ ನಿನ್ನದು ಅಂತ ಬೆರಮಣ ಮಾಣಿಗೆ ಅಂದರೆ ಬ್ರಾಹ್ಮಣ ಹುಡುಗನಿಗೆ ಆ ಜವಾಬ್ದಾರಿಯನ್ನು ಒಪ್ಪಿಸ್ತಾನೆ. ಹಾಗೆ ಅವನು ಪೂಜೆ ನಡೀತಾ ಇರ್ತದೆ, ಕಾಲ ಹೋಗ್ತದೆ. ಒಂದು ದಿವಸ ಈ ಬ್ರಾಹ್ಮಣ ಹುಡುಗ ಬೋರುಗುಡ್ಡಕ್ಕೆ ಹೂವನ್ನು ಕೊಯ್ಲಿಕ್ಕೆ ಹೋಗ್ತಾನೆ. ಒಂದು ಬಂಗಾರಿನ ತೊಡಂಕು ಅಂದರೆ ಒಂದು ಬುಟ್ಟಿಯನ್ನು, ಚಿನ್ನದ ಬುಟ್ಟಿ, ಅದೇ ರೀತಿ ಬೆಳ್ಳಿಯ ಕೊಕ್ಕೆಯನ್ನು ಹಿಡ್ಕೊಂಡು ಹೂ ಕೊಯ್ಲಿಕ್ಕೆ ಅವನು ಬೋರುಗುಡ್ಡೆಗೆ ಹೋಗ್ತಾನೆ. ಹೋದಾಗ ಬಹಳ ವಿಶಿಷ್ಟ ಒಂದು ಅನುಭವನಿಗೆ ಅಲ್ಲಿ ಆಗ್ತದೆ. ಅಲ್ಲಿ ಹೂಗಳೆಲ್ಲ ತಾನು ಮೇಲು ಅಂತ ಜಗಳಾಡ್ಕೊಂಡಿರ್ತವೆ. ಮತ್ತು ಇವನು ಹತ್ತಿರಕ್ಕೆ ಹೋದ ಹಾಗೆ ಹೂಗಳು ಮುಂದೆ ಮುಂದೆ ಹೋಗ್ತವೆ. ಅದರಲ್ಲಂತೂ ಕೇಪುಳ ಹೂ ತಾನು ಹೇಳ್ತಿದೆ, ಜಾತಿಡೊಂತೆ ಯಾನು ಮೇಲು, ನೀತಿಡೊಂತೆ ಯಾನು ಮೇಲು ಅಂತ. ಜಾತಿಯಲ್ಲಿ ನಾನು ಸ್ವಲ್ಪ ಮೇಲು, ನೀತಿಯಲ್ಲಿ ನಾನು ಸ್ವಲ್ಪ ಮೇಲು, ನಾನು ಬಂಟ ಅಂತ ಹೇಳಿ ಕಿಸ್ಕಾರ ಅಂದರೆ ಕೇಪುಳ ಹೂ ಹೇಳ್ತದೆ. ಹಾಗೆ ಇವನು ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅದು ಮುಂದೆ ಹೋಗ್ತದೆ. ಇವನು ಅದರ ಸಮೀಪ ಹೋದಾಗ ಅದು ಮುಂದೆ ಹೋಗ್ತದೆ. ಹೋಗ್ತಾ ಮೇಲು ಸಿರಿ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಇಲ್ಲಿ ಅಮೃತ ಸೋಮೇಶ್ವರ ಪಾಠದ ಪ್ರಕಾರ ಅಲ್ಲಿ ಒಂದು ಕೊಳ ಇದೆ. ಅಲ್ಲಿ 7 ಸಿರಿಗಳು ಅದರ ಹತ್ತಿರ ಇರ್ತಾರೆ ಅಂತ ಇದೆ. ನನಗೆ ಸಿಕ್ಕಿದ ಪಾಠದ ಪ್ರಕಾರ ಅಲ್ಲೊಂದು ಕುಟೀರ ಇರ್ತದೆ, ಒಂದು ಅರಮನೆ ಇರ್ತದೆ. ಅದನ್ನು ಇವನು ಬಗ್ಗಿ ನೋಡ್ತಾನೆ, ಈ ಬ್ರಾಹ್ಮಣ. ಆಗ ಬಗ್ಗಿ ನೋಡಿದಾಗ ಅಲ್ಲಿ ಮೂರ್ಛೆ ಬೀಳ್ತಾನೆ. ಅಲ್ಲಿ ಅಷ್ಟು ಚಂದ ಅವಳ ಒಂದು ಕಾಲು ಮಾತ್ರ ಕಾಣಿಸ್ತದೆ. 7 ಸಿರಿಗಳಿರ್ತಾರೆ, ಅದರಲ್ಲಿ ಒಬ್ಬಳ ಕಾಲನ್ನು ಮಾತ್ರ ಇವನು ನೋಡ್ತಾನೆ. ಆ ಸೌಂದರ್ಯವನ್ನು ನೋಡಿ ಇವನಿಗೆ ಅಲ್ಲೇ ಮೂರ್ಛೆ ಹೋಗ್ತಾನೆ. ಆಗ ಅಲ್ಲಿ ಅಕ್ಕಂದಿರು ಹೇಳ್ತಾರೆ ಸಣ್ಣವಳ ಹತ್ರ, ಮೈಸಗೆ ಹತ್ರ, ಅದು ಯಾರು ಬಂದದಲ್ಲಿ, ಯಾರೊಬ್ಬ ಮನುಷ್ಯರು ಬಂದಾಗಿ ಕಾಣ್ತಾ ಉಂಟು, ಹೋಗಿ ನೋಡು ಅಂತ. ಇವಳು ಪಾಪ ಕರುಣೆಯಿಂದ ಬಂದು ನೋಡ್ತಾಳೆ ಒಬ್ಬ ಬ್ರಾಹ್ಮಣ ಎಚ್ಚರ ತಪ್ಪಿ ಬಿದ್ದಿದ್ದಾನೆ ಅಂತ. ಆಮೇಲೆ ಅವಳಿಗೆ ಕರುಣೆಯಿಂದ ಅವಳು ಹೊರಗೆ ಬರ್ತಾಳೆ, ಬಾಗಿಲು ತೆಗೆದು ಇವನಿಗೆ ನಾಗದರ್ಬೆಯಿಂದ ನೀರನ್ನು ಸಿಂಪಡಿಸಿ ಎಚ್ಚರಿಸ್ತಾಳೆ. ಮತ್ತೆ ಕಳಿಸ್ತಾಳೆ, ನೋಡಿ ಇಲ್ಲಿ ಬಂದ ಬಗ್ಗೆ ಹೇಳಬೇಡ, ಇಲ್ಲಿ ನೋಡಿದ್ದನ್ನೆಲ್ಲ ಹೇಳಬೇಡ, ನೀನು ಸೀದಾ ಹೋಗಿ ಹಿಂದೆ, ಇಲ್ಲಿ ನೋಡಿದ್ದನ್ನು ಕೇಳಿದ್ದನ್ನು ಹೇಳಬಾರ್ದು ಅಂತ ಹೇಳಿ ಕಳಿಸ್ತಾಳೆ. ಹಾಗೆ ಅವನು ಹೋಗ್ತಾನೆ. ಪುನಃ ಹಿಂದೆ ಹೋಗ್ತಾನೆ. ಹೋದಾಗ ತುಂಬ ತಡ ಆಗಿರ್ತದೆ. ಅವನು ಹೂ ಕೊಯ್ಲಿಕ್ಕೆ ಹೋದವನು ಆ ದಿವಸ ಹಿಂದೆ ಬರುವಾಗ ತಡ ಆಗಿರ್ತದೆ. ಯಾಕೆ ಅಂತ ಕೇಳಿದರೆ ಅವನೇನು ಹೇಳೋದಿಲ್ಲ. ಈಗ ಈಶ್ವರ ದೇವರು ಇಲ್ಲಿ ದೇವರಾಗಿ ಕಾಣಿಸುವುದಿಲ್ಲ, ಒಬ್ಬ ಪಾಳೆಗಾರನಾಗಿ, ತುಂಡರಸನಾಗಿ, ಒಬ್ಬ ಅರಸನಾಗಿ ಕಾಣಿಸ್ತಾನೆ. ಇವನಿಗೆ ನಾನಾ ವಿಧವಾದ ಶಿಕ್ಷೆಯನ್ನು ಕೊಡ್ತಾನೆ. ಹುಣಸೆ ಅಡರಿನಲ್ಲಿ ಹೊಡಿತಾನೆ, ಆಮೇಲೆ ಮುಳ್ಳನ್ನು ತಂದು ಹಾಕ್ತಾನೆ, ಉರಿ ಮೂಡೆಯನ್ನು ತಂದು ಹಾಕ್ತಾನೆ ಇತ್ಯಾದಿ. ಕೊನೆಗೆ ಅವನ ಹಿಂಸೆಗೆ ಬೆದರಿ ಹೇಳ್ತಾನೆ, ನಾನು ಹೀಗೆ ಹೂ ಕೊಯ್ಲಿಕ್ಕೆ ಹೋದವನು ಮಿತ್ತು ಮಿರಿ ಲೋಕಕ್ಕೆ ಹೋದೆ, ಮೇಲಿನ ಲೋಕಕ್ಕೆ ಹೋದೆ, ಅಲ್ಲಿ ಬಹಳ ಚಂದದ ಹುಡುಗಿಯರಿದ್ರು, ನಾನು ಹೀಗೆ ನೋಡಿದೆ ಅಂತ. ಇಲ್ಲಿ ಈ ಈಶ್ವರ ದೇವರು ಸ್ವಲ್ಪ ಚಂಚಲ ಚಿತ್ತನಾಗಿ ಕಾಣಿಸ್ತಾನೆ ಈ ಪಾಡ್ದನದ ಪ್ರಕಾರ. ಶಾರದಾಜಿ ಬಂಗೇರ ಅವರು ಹೇಳಿದ ಪಾಡ್ದನ, ಅದೇ ರೀತಿ ಅಮೃತ ಸೋಮೇಶ್ವರ ಅವರ ಸಂಗ್ರಹದ ಪಾಡ್ದನಲ್ಲಿ ಕೂಡ ಸ್ವಲ್ಪ ಚಂಚಲ ಚಿತ್ತನಾಗಿ
ಕಾಣಿಸ್ತಾನೆ. ಈಶ್ವರ ದೇವರು ಆಗ ಆಯಿತು ಹೇಳ್ತಾರೆ. ಮರುದಿವಸ ಅವನು ಏನು ಮಾಡ್ತಾನೆ, ಈಶ್ವರ ದೇವರು ಒಂದು ಹೂವನ್ನು ಬುಟ್ಟಿಯನ್ನೆಲ್ಲ ತಗೊಂಡು ಅವನು ಹೂ ಕೊಯ್ಲಿಕ್ಕೆ ಹೋಗ್ತಾನೆ. ಆಗ ಕೂಡ ಹೂಗಳು ತಾನು ಮೇಲು ಅಂತ ಜಗಳಾಡ್ಕೊಂಡು ಮುಂದೆ ಮುಂದೆ ಹೋಗ್ತವೆ. ಅದನ್ನು ಹಿಂಬಾಲಿಸ್ಕೊಂಡು ಇವನು ಹೋಗ್ತಾನೆ. ಆ 7 ಸಿರಿಗಳ ಮನೆಯ ಸಮೀಪಕ್ಕೆ ಹೋಗ್ತಾನೆ. ಅಲ್ಲಿ ಸುಮ್ಮಗೆ ಎಚ್ಚರ ತಪ್ಪಿದ ಹಾಗೆ ನಟನೆ ಮಾಡಿ ಬೀಳ್ತಾನೆ. ನನಗೆ ಸಿಕ್ಕಿದ ಪಾಡ್ದನದ ಕಥೆಯಲ್ಲಿ ಇದು ಚಂದಬಾರಿ ರಾಧೆಗೋಪಾಲ ಮತ್ತು ಇತರ ಪಾಡ್ದನಗಳು ಪುಸ್ತಕದಲ್ಲಿ ಈ ಪಾಡ್ದನ ಇದೆ. ಅಮೃತ ಸೋಮೇಶ್ವರ ಸಂಗ್ರಹಿಸಿದ ಪಾಡ್ದನಲ್ಲಿ ಈ ಸಿರಿಯರು ಸ್ನಾನಕ್ಕೆ ಹೋಗಿರ್ತಾರೆ. ಈಶ್ವರ ದೇವರು ಅಲ್ಲಿ ತಾವರೆ ಹೂವಿನ ಹಾಗೆ ಕಾಣಿಸ್ಕೊಳ್ತಾರೆ. ಒಂದು ಬಿಳಿಯ ತಾವರೆ ಹೂವಿನ ಹಾಗೆ ಕಾಣಿಸ್ಕೊಳ್ತಾರೆ. ಸಣ್ಣವಳಾದ ಮೈಸಗೆ ಆ ತಾವರೆ ಹೂವಿನ ಚಂದವನ್ನು ನೋಡಿ ಕೊಯ್ದುಕೊಂಡು ತಗೊಂಡು ಬರ್ತಾಳೆ. ಬಂದು ರಾತ್ರಿ ಮಲಗ್ತಾಳೆ. ತನ್ನ ಹೂವನ್ನು ತನ್ನ ತಲೆಯ ಹತ್ತಿರ ಇಟ್ಕೊಳ್ತಾಳೆ. ಆಗ ಈಶ್ವರ ದೇವರು ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾನೆ. ಇವಳ ಕೈ ಹಿಡಿತಾಳೆ. ನಂತರ ಅವಳು ಬಹಳ ದುಃಖಿಸ್ತಾಳೆ. ಆಗ ಈಶ್ವರ ದೇವರು ಹೇಳ್ತಾರೆ, ನಾನು ನಿನ್ನ ಕೈ ಹಿಡಿಯುವುದಿಲ್ಲ ಅಂತ. ಹಾಗೆ 8 ರಾತ್ರಿ 7 ಹಗಲು 7 ರಾತ್ರಿ ಒಟ್ಟಿಗೆ ಇರ್ತಾರೆ. ನಂತರ ಅವರು ಮಾಳಿಗೆಯಿಂದ ಕೆಳಗೆ ಇಳಿದು ಬರ್ತಾರೆ. ಆಗ ಅವಳು ಗರ್ಭಿಣಿಯಾಗಿರ್ತಾಳೆ ಅಂತ ಕತೆ ಹೇಳ್ತದೆ. ಇಲ್ಲಿ ನನಗೆ ಸಿಕ್ಕಿದ ಪಾಠದ ಪ್ರಕಾರ ಇವನು ಮೊದಲನ ಬ್ರಾಹ್ಮಣ ಹುಡುಗನ ಹಾಗೆ ಹೋಗಿ ನೋಡ್ತಾನೆ. ಸುಮ್ಮಗೆ ಎಚ್ಚರ ತಪ್ಪಿದ ಹಾಗೆ ನಟನೆ ಮಾಡ್ತಾನೆ. ಆಗ ಮತ್ತೆ ಮೈಸಾಗೆ ಹೊರಗೆ ಬಂದು ನೋಡ್ತಾಳೆ. ಯಾರೋ ಎಚ್ಚರ ತಪ್ಪಿದ್ದಾರೆ ಪಾಪ ಅಂತ ಹೇಳಿ ನಾಗದರ್ಬೆಯನ್ನು ಹಿಡಿದುಕೊಂಡು ಬಂದು ನಾಗಕಡ್ಡಿಯಿಂದ ಎಚ್ಚರ ಬರಿಸಲಿಕ್ಕೆ ನೀರು ಹಾಕ್ತಾಳೆ. ಆಗ ತಟ್ಟನೆ ಶಿವ ಈಶ್ವರ ದೇವರು ಅವಳ ಕೈಯನ್ನು ಹಿಡಿತಾನೆ. ಆಗ ಒಬ್ಬ ಪರಪುರುಷ ಸ್ಪರ್ಶಿಸಿದ ನಂತರ ಮತ್ತೆ ಅವರಿಗೆ ಆ ಸಿರಿಗಳ ಲೋಕಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ನಂತರ ಅವಳು ಬೇರೆ ವಿಧಿ ಇಲ್ಲದೆ ಈಶ್ವರ ದೇವರ ಜೊತೆಗೆ ಶಿವನ ಲೋಕಕ್ಕೆ ತಿತ್ತುಮೀರಿ ಲೋಕಕ್ಕೆ ಬರ್ತಾಳೆ. ಅವಳು ಮಿತ್ತುಮೀರಿ ಲೋಕದಿಂದ ಅಲ್ಲಿ ಕೂಡ ಹಾಗೆ ಇನ್ನೊಂದು ಕಥೆಯಲ್ಲಿ ಕೂಡ ಅದೇ ಥರ ಇದೆ. ಈಶ್ವರ ದೇವರು ಅವಳನ್ನು ಕರೆದುಕೊಂಡು ಬರ್ತಾನೆ, ತನ್ನ ಊರಿಗೆ ಬರ್ತಾನೆ. ಆಗ ಬಂದಾಗ ಪಾರ್ವತಿ ಬಹಳ ವಿಶಾಲ ಹೃದಯ, ಅವಳನ್ನು ಬಹಳ ಸವತಿಯಾಗಿ ಕಾಣುತ್ತಿಲ್ಲ, ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾಳೆ. ಬಾ ತಂಗಿಯೇ ನೀನು, ನಾವು ಈಶ್ವರ ದೇವರು ತಿಂದು ಬಿಟ್ಟದನ್ನು ಚಂದಕ್ಕೆ ತಿಂದುಕೊಂಡು ಒಪ್ಪತಕ್ಕ ಬದುಕುವ, ಬಹಳ ಚೆನ್ನಾಗಿ ಬದುಕುವ ಅಂತ ಹೇಳಿ ಅವಳನ್ನು ಸ್ವಾಗತಿಸ್ತಾಳೆ. ಬಹಳ ಚೆನ್ನಾಗಿ ಅವರು ಬದುಕ್ತಾರೆ. ಅವಳು ಮೈಸಗೆ ಗರ್ಭಿಣಿ ಆಗ್ತಾಳೆ. ನಂತರ ಆ ಸಮಯದಲ್ಲಿ ಈಶ್ವರ ದೇವರಿಗೆ ಯಾವುದೋ ಅರಸನಿಂದ ಎಲ್ಲಿಂದಲೂ ಒಂದು ಕಾಗದ ಬರ್ತದೆ ಯುದ್ಧಕ್ಕೆ ಹೋಗಲಿಕ್ಕೆ. ಹಾಗೆ ಈಶ್ವರ ದೇವರು ಹೇಳ್ತಾರೆ, ನಾನು ಈ ಒಂದು ಅನಾಥ ಹುಡುಗಿಯನ್ನು ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ. ಇಲ್ಲಿ ಬಹಳ ವಿಶಿಷ್ಟತೆ ಕಾಣ್ತದೆ. ಇಲ್ಲಿ ಅನಾಥ ಹುಡುಗಿಯನ್ನು ಕರ್ಕೊಂಡು ಬಂದೆ ಅಂತ ಈಶ್ವರ ದೇವರು ಹೇಳ್ತಾನೆ. ಅಲ್ಲಿ ಮಾತ್ರ 7 ಸಿರಿಗಳ ತಂಗಿ ಅಂತ 7 ಸಿರಿಗಳಲ್ಲಿ ಸಣ್ಣವಳು ಅಂತ ಬರ್ತದೆ. ಹೇಳ್ತಾರೆ, ನನಗೀಗ ಯುದ್ಧಕ್ಕೆ ಹೋಗಬೇಕಾಗಿದೆ, ನೀನು ಇವಳನ್ನು ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಈಶ್ವರ ದೇವರು ಹೇಳ್ತಾನೆ. ಪಾರ್ವತಿ ದೇವಿ ಬಹಳ ಸಂತೋಷದಿಂದ ಒಪ್ತಾಳೆ. ಈಶ್ವರ ದೇವರು ಯುದ್ಧಕ್ಕೆ ಹೋಗ್ತಾರೆ. ಇವಳು ಗರ್ಭಿಣಿ ಆಗಿರ್ತಾಳೆ. ಇವಳಿಗೆ ಸೀಮಂತ ಆಗ್ತದೆ. ನಂತರ ಒಂದು ಗಂಡು ಮಗುವನ್ನು ಕೂಡ ಇರ್ತಾಳೆ. ಇದನ್ನು ಪತ್ರದ ಮೂಲಕ ಪಾರ್ವತಿ ದೇವಿ ಈಶ್ವರನಿಗೆ ತಲುಪಿಸ್ತಾಳೆ. ಈಶ್ವರ ದೇವರಿಗೆ ಬಹಳ ಖುಷಿ ಆಗ್ತದೆ. ಈ ಹುಡುಗ ಬೆಳೆದು ದೊಡ್ಡವನಾಗ್ತಾನೆ. ಒಂದು ದಿವಸ ಆಟ ಆಡಲಿಕ್ಕೆ ಚೆಂಡೆತ್ತಿಮಾರಿಗೆ ಹೋಗ್ತಾನೆ. ಅಲ್ಲೆಲ್ಲ ಅಸುರ ಕುಮಾರರೆಲ್ಲ ಇರ್ತಾರೆ, ದೇವತೆಗಳು ಎಲ್ಲ ಇರ್ತಾರೆ. ಅವರನ್ನೆಲ್ಲ ಸೋಲಿಸ್ತಾನೆ. ಬಹಳ ಶೂರ ಇವನು. ಆಗ ಅವರೆಲ್ಲ ಏನು ಮಾಡ್ತಾರೆ, ಇವನ ಹತ್ರ ಹೊಟ್ಟೆ ಕಿಚ್ಚಿನಿಂದ ಇವನ ಬಗ್ಗೆ ಕೆಟ್ಟದಾಗಿ ಆಡ್ಕೊಳ್ತಾರೆ. ಇವನು ತಂದೆ ಇಲ್ಲದ ಮಗ, ಇವನ ತಾಯಿಯನ್ನು ಈಶ್ವರ ದೇವರು ಕದ್ದುಕೊಂಡು ಬಂದದ್ದು ಇತ್ಯಾದಿ ಮಾತಾಡ್ತಾರೆ. ಆಗ ಅವನಿಗೆ ಬಹಳ ದುಃಖ ಆಗ್ತದೆ. ಅವನು ಪಾರ್ವತಿ ದೇವಿಯಲ್ಲಿ ಓಡಿ ಬಂದು ಕೇಳ್ತಾನೆ ಹೀಗೆ ಅಂತ. ಈಗ ಇವನು ಹುಟ್ಟಿದ ನಂತರ ಮೈಸಗೆ ಏನಾದರೂ ಹೇಳುವ ಕತೆ ಬರುವುದಿಲ್ಲ. ಇವನನ್ನೆಲ್ಲ ನೋಡ್ಕೊಳ್ಳೋದೆಲ್ಲ ಪಾರ್ವತಿ ದೇವಿ, ಗೌರಿಯೇ ತನ್ನ ಮಗನಾಗಿ ನೋಡ್ಕೊಳ್ಳೋದು. ಹಾಗಾಗಿ ಆತ ಇಲ್ಲಿ ಗೌರಿಯ ಮಗ. ಇಲ್ಲಿ ಕೂಡ ಆತ ಗೌರಿಯ ಮಗನೇ, ಆದರೆ ಗೌರಿ ಹೆತ್ತ ಮಗ ಅಲ್ಲ, ಮೈಸಗೆ ಹೆತ್ತ ಮಗ. ಆದರೆ ನೋಡಿಕೊಳ್ಳೋದು ಪಾರ್ವತಿ ದೇವಿ. ಆಗ ಪಾರ್ವತಿ ದೇವಿ ನಡೆದ ಕಥೆಯನ್ನು ಹೇಳ್ತಾಳೆ. ಇವನು ಮತ್ತೆ ಪುನಃ ಚೆಂಡೆತ್ತಿಮಾರಿಗೆ ಹೋಗ್ತಾನೆ. ಅವರನ್ನೆಲ್ಲ ಯುದ್ಧ ಮಾಡಿ ಕೊಲ್ತಾನೆ, ಎಲ್ಲ ಸೋಲಿಸ್ತಾನೆ. ದೇವತೆಗಳು ಓಡಿ ಹೋಗ್ತಾರೆ, ಅಸುರನ್ನೆಲ್ಲ ಕೊಲ್ತಾನೆ. ಆಗ ಒಬ್ಬ ಅಸುರ ಉಳಿತಾನೆ. ಅವನು ಓಡಿ ಹೋಗ್ತಾನೆ. ಹೋಗುವಾಗ ಈಶ್ವರ ದೇವರು ಯುದ್ಧವನ್ನು ಗೆದ್ದುಕೊಂಡು ಹಿಂದೆ ಬರ್ತಾರೆ. ಒಂದು ಕಡೆ ವಿರಮಿಸ್ತಾರೆ ಅಲ್ಲಿಯೇ. ಆಗ ಈಶ್ವರ ದೇವರ ಪಾದಕ್ಕೆ ಹೋಗಿ ಅಸುರ ಬೀಳ್ತಾನೆ. ಅವನನ್ನು ಹಿಂಬಾಲಿಸಿಕೊಂಡು ಬಂದ ಬಾಮಕುಮಾರ ಇದ್ದಾನಲ್ಲ, ಮೈಸಗೆಯ ಮಗ, ಅವನಿಗೆ ಬಾಮಕುಮಾರ ಅಂತ ಹೆಸರಿಟ್ಟಿರ್ತಾರೆ. ಅವನು ಹೋಗಿ ಆ ಅಸುರನನ್ನು ಕೊಲ್ತಾನೆ. ಈಶ್ವರ ದೇವರ ಶರಣಾದ ಅಸುರನನ್ನು ಕೊಂದದ್ದಕ್ಕೆ ಈಶ್ವರ ದೇವರ ಮಾತನ್ನು ಕೇಳದೆ ಅವನು ಕೊಂದಿರ್ತಾನೆ. ಅದಕ್ಕೆ ದೇವರಿಗೆ ಕೋಪ ಬಂದು ತನ್ನ ಕೈಯಲ್ಲಿದ್ದ ಚಂದ್ರಾಯುಧದಿಂದ ಈ ಹುಡುಗನ ತಲೆಯನ್ನು ಕತ್ತರಿಸ್ತಾನೆ. ಯಾಕಂದರೆ ಈಶ್ವರ ದೇವರಿಗೆ ಆತ ತನ್ನ ಮಗ ಅಂತ ಗೊತ್ತಿರುವುದಿಲ್ಲ. ನಂತರ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಪಾರ್ವತಿ ದೇವಿ ಭಾಳ ಚಿಂತೆ ಮಾಡ್ತಾ ಇರ್ತಾಳೆ. ಚೆಂಡೆತ್ತಿಮಾರಿಗೆ ಹೋದ ನನ್ನ ಮಗ ಬರಲಿಲ್ಲ, ಏನಾಯಿತು ಗೊತ್ತಿಲ್ಲ ಅಂತ. ಆಗ ಈಶ್ವರ ದೇವರು ಹೇಳ್ತಾನೆ, ಚೆಂಡೆತ್ತಿಮಾರಿನ ಒಬ್ಬ ಹುಡುಗ ಒಂದು ಅಸುರನನ್ನು ಓಡಿಸ್ಕೊಂಡು ಬಂದಿದ್ದ, ನನಗೆ ಶರಣಾದರೂ ಕೂಡ ಅವನನ್ನು ಬಿಡಲಿಲ್ಲ. ಅವನನ್ನು ಕೊಂದ, ಅದಕ್ಕೆ ನಾನು ಅವನ ತಲೆಯನ್ನು ಕತ್ತರಿಸಿದ್ದಾನೆ. ಅವನು ನಿನ್ನ ಮಗನ ಹೋಗಿ ನೋಡು ಅಂತ ಹೇಳ್ತಾನೆ ಪಾರ್ವತಿಗೆ. ಅವಳು ಓಡಿ ಬಂದು ನೋಡ್ತಾಳೆ. ನೋಡಿದರೆ ಗಣಪತಿ.
ಅಯ್ಯೋ ಅಂತ ಹೇಳಿ ಮಗ ಬೇಕು ಅಂತ ಹೇಳಿ. ಆಗ ಮತ್ತೆ ಏನು ಮಾಡೋದು, ಈಶ್ವರ ದೇವರು ಅವನ ತಲೆಯನ್ನು ಎಲ್ಲಿದೆ ಅಂತ ಹುಡುಕಿಸ್ತಾರೆ. ಆದರೆ ಅದು ಮೇಲು ಮೀರಿ ಲೋಕಕ್ಕೆ ಹೋಗಿ ಬಿದ್ದಿರ್ತದೆ, ತಲೆ ಸಿಗುವುದಿಲ್ಲ. ಎಲ್ಲಿ ಹುಡುಕಿದ್ರೂ ಗಣಪತಿಯ ಬಾಮಕುಮಾರನ ತಲೆ ಸಿಗುವುದಿಲ್ಲ. ಆಗ ಉತ್ತರ ದಿಕ್ಕಿಗೆ ಮತ್ತೆ ಪುನಃ ಪುರಾಣದ ಕಥೆ ಬರ್ತದೆ. ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಿದ ಆನೆಯ ತಲೆಯನ್ನು ಜೋಡಿಸ್ತಾರೆ. ಮತ್ತೆ ಗಣಪತಿಗೆ ಹೇಳ್ತಾರೆ, ಗಣಪತಿ ಕೇಳ್ತಾನೆ ನನ್ನ ಹೊಟ್ಟೆಪಾಡಿನ ಕಥೆ ಏನು ಅಂತ. ಆಗ ದೇವರು ಹೇಳ್ತಾರೆ, ನೀನು ಭೂಮಿಗೆ ಹೋಗು, ಎಲ್ಲರ ಮನೆಗೆ ಹೋಗು, ಯಾರೊಬ್ಬರ ಮನೆಯನ್ನು ಕೂಡ ಬಿಡಬೇಡ. ಗಣಪತಿ ಹಬ್ಬ ಅಂದು ಎಲ್ಲರ ಮನೆಗೆ ಹೋಗಿ ನೀನು ಅವರ ಕೈಯಿಂದ ಏನು ಆಹಾರವನ್ನು ಸ್ವೀಕರಿಸು. ಏನು ಕುಂಬಾರರ ಮನೆಯನ್ನು ಬಿಡಬೇಡ, ಮರದ ಕೆಲಸದವರ ಮನೆ ಅಂತ ಬಿಡಬೇಡ, ಮೇರರ ಮನೆ ಅಂತ ಬಿಡಬೇಡ, ಮುಗೇರರ ಮನೆ ಅಂತ ಬಿಡಬೇಡ, ಬ್ರಾಹ್ಮಣರ ಮನೆ ಅಂತ ಬಿಡಬೇಡ, ಎಲ್ಲರ ಮನೆಗೆ ಹೋಗಿ ನೀನು ಆಹಾರವನ್ನು ಸ್ವೀಕರಿಸು, ಅವರಿಗೆ ಆಮೇಲೆ ಅನುಗ್ರಹವನ್ನು ಮಾಡು ಅಂತ ಈಶ್ವರ ದೇವರು ಹೇಳ್ತಾರೆ. ನೀನು ಅಲ್ಲಿ ಚೆನ್ನಾಗಿ ಹೇಳಿ ಈಶ್ವರ ದೇವರು ಅವನಿಗೆ ವರವನ್ನು ಕೊಡ್ತಾರೆ. ಹಾಗೆ ಗಣಪತಿ ಭೂಮಿಗೆ ಬರ್ತಾನೆ ಅನ್ನುವ ಕತೆ ಈ ಪಾಠದಲ್ಲಿ ಇದೆ. ಇದು ಜನಪದರ ಪರಿಕಲ್ಪನೆ. ಯಾಕೆ ಹೀಗೆ ಅಂತ ಹೇಳಲಿಕ್ಕಿಲ್ಲ, ಹಾಗೆ ಬೆಳೆದು ಬಂದಿದೆ. ನಾವು ಒಂದು ಕಡೆಯಿಂದ ಪುರಾಣದ ಪರಿಕಲ್ಪನೆ ಕೇಳಿರ್ತೇವೆ, ಕಡಲೆ ಹಿಟ್ಟಿನಿಂದ ಮಾಡಿದ್ದು, ಪಾರ್ವತಿ ದೇವಿ ತನ್ನ ಮೈ ಬೆವರಿನಿಂದ ಮಾಡಿದ್ದು ಅಂತ. ಇಲ್ಲಿ ಈ ರೀತಿಯ ಕಥೆಯನ್ನು ಹೆಣೆದಿದ್ದಾರೆ.